ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಬೊಕ್ಕ ಯುವ ಕಾಂಗ್ರೆಸ್ ವತಿಯಿಂದಲ ಹುತಾತ್ಮ ಭಾರತೀಯ ವೀರ ಯೋಧರಿಗೆ ಕದ್ರಿ ಪಾರ್ಕ್ ಕೈತಾಲ್ದ ಹುತಾತ್ಮ ಸ್ಮಾರಕಡು ಶ್ರದ್ಧಾಂಜಲಿ ಸಂದಾಯರು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಮಿಥುನ್ ರೈ ಪಾತಿರೊಂದು ಭಾರತದ ಗಡಿ ಕಾತೊನ್ನ ಮಾತಾ ಯೋಧರನ ಒಟ್ಟಿಗೆ ಎಂಕ್ಲೂ ಇಲ್ಲ ನಮ್ಮ ಭಾರತದ ಪ್ರಧಾನಿಗೆ ಶಕ್ತಿ ಕೊರ್ಪನ ಬೇಲೆ ಮಲ್ಪುವ ಪ್ರಧಾನಿ ಮಣಿಪಂದೆ ಏಟಿಗೂ ಎದುರೇಟು ಕೊರ್ಪನ ಬೇಲೆ ಮಲ್ಪುಡು ಪಂಡು ತಿರುಪಾಯಿರು. ಚೀನಿ ಸೈನಿಕರು ಹತ್ಯೆ ಮಾಡಿದಂತಹ ಘಟನೆ ನಿನ್ನೆ ರಾತ್ರಿ ಬೆಳಕಿಗೆ ಬಂದಿದೆ. ಮೊಟ್ಟ ಮೊದಲಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಭಾರತದ ಗಡಿಯನ್ನು ಕಾಪಾಡುವಂತಹ ನಮ್ಮ ವೀರ ಯೋಧರರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅವರ ಕುಟುಂಬಕ್ಕೆ, ಅವರ ಮನೆಯವರಿಗೆ ಅವರ ಅಗಲಿಕೆಯ ಶಕ್ತಿಯನ್ನು ಆ ಭಗವಂತ ಕೊಡಲಿ ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ ಭಾರತದ ಗಡಿಯನ್ನು ಕಾಪಾಡುವಂಥ ಎಲ್ಲ ಯೋಧರ ಜೊತೆ, ಎಲ್ಲ ಸೈನಿಕರ ಜೊತೆ ನಾವೆಲ್ಲರೂ ಒಂದಾಗಿದ್ದೇವೆಂಬ ಮಾತನ್ನು ಹೇಳುತ್ತಾ, ಬಹುಶಃ ನಾವೆಲ್ಲರೂ ಭಾರತೀಯರು ನಾವು ಪ್ರಧಾನಮಂತ್ರಿಯವರ ಜೊತೆ ನಾವು ಪ್ರಧಾನಮಂತ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ನಾವು ತಮ್ಮ ಜೊತೆ ಇದ್ದೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇವೆ. ಪ್ರಧಾನಮಂತ್ರಿಯವರು ಮೌನವನ್ನು ವಹಿಸದೆ ಈ ಚೀನಿಯವರು ಮಾಡಿದಂಥ ಕೆಲಸ ಕಾರ್ಯಕ್ಕೆ ಏಟಿಗೆ ಎದುರೇಟನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಭಾರತದ ಸೈನ್ಯ ಮಾಡಬೇಕು. ನಾವು ಇವತ್ತಿನ ನಮ್ಮ ಸೈನ್ಯ ಬಲಿಷ್ಠವಾಗಿದೆ. ಈ ಮಾಡರ್ನ್ ಜನರೇಷನ್ ಯೋಧರು ಏನಿದ್ದಾರೆ, ಸೈನಿಕರು ಏನಿದ್ದಾರೆ, ನಾವು ಯಾವುದೇ ರೀತಿಯಲ್ಲಿ ಕೂಡ ಚೀನಿಯ ಸೈನಿಕರಿಗಿಂತ ನಾವು ಒಂದು ಮೇಲ್ಗೈ ಇದ್ದೇವೆಂಬ ಒಂದು ಸಂದೇಶವನ್ನು ಕೊಡುವಂಥ ಸಂದರ್ಭ ಬಂದಿದೆ. ಅದೇ ರೀತಿ ನಾವು ಪ್ರಜ್ಞಾವಂತ ನಾಗರಿಕರು ನಾವಿಲ್ಲಿ ಎಲ್ಲರಿದ್ದೇವೆ. ನಾವು ಇವತ್ತೆಲ್ಲ ಪ್ಲೇ ಕಾರ್ಡ್ಸನ್ನು ಇಟ್ಟಿದ್ದೇವೆ. ನಾವೊಂದು ಸಂಕಲ್ಪವನ್ನು ಹಾಕ್ತಿದ್ದೇವೆ. ಮುಂಬರುವ ದಿವಸಗಳಲ್ಲಿ ಭಾರತ ದೇಶಕ್ಕೆ ಬರುವಂಥ ಎಲ್ಲ ಈ ಚೀನಿ ಸಾಮಗ್ರಿಗಳನ್ನು ಬಾಯ್ಕಾಟ್ ಮಾಡಿ ಚೈನಾದವರಿಗೆ ನಾವು ಕೂಡ ಸರಿಯಾದ ಉತ್ತರವನ್ನು ಕೊಡಬೇಕು. ಇವತ್ತು ಪಾಕಿಸ್ತಾನದ ಜೊತೆ ಸೇರಿ ನಮ್ಮ ಗಡಿಯನ್ನು ಅವರು ಅಕ್ರಮವಾಗಿ ಕಬಳಿಕೆ ಮಾಡುವಂತಹ ಹುನ್ನಾರವನ್ನು ರಚಿಸ್ತಾ ಇದ್ದಾರೆ. ಅದು ಎಂದಿಗೂ ಕೂಡ ಸಾಧ್ಯ ಇಲ್ಲ. ಭಾರತೀಯರಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ದೇಶದ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನು ಕೊಡುವಂತ ಕೂಡ ಒಬ್ಬ ಪ್ರಜ್ಞಾವಂತ ನಾಗರಿಕರಾಗಿ ಕಾರ್ಪೊರೇಟರ್ಲು ಎಸಿ ವಿನಯರಾಜ್, ಪ್ರವೀಣ್ ರಾಜ್ ಆಳ್ವಾ, ಅನಿಲ್ ಪೂಜಾರಿ, ಮುಖಂಡರು ವಿಶ್ವಾಸ್ ಕುಮಾರ್ ದಾಸ್, ಪದ್ಮನಾಭ ಅಮೀನ್, ಪ್ರಕಾಶ್ ಸಾಲ್ಯಾನ್, ಸುಹೇಲ್ ಕಂದಕ್, ಸುಹಾನ್ ಆಳ್ವಾ, ಗಿರೀಶ್ ಆಳ್ವಾ, ಪ್ರಸಾದ್ ಮಲ್ಲಿ, ಲಾರೆನ್ಸ್ ಇಂಚಿತ ಪ್ರಮುಖರು ಪಾಲ್ಪಡೆದಿದ್ದರು.